ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿನಂದನ ಗುರು ಸ್ಮರಣ ಅಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಹರಿ 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 ಬಬ 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 ಬರಿ 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 ಸಪ್ತತಿ 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 ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಸಪ್ತತಿ ಸಪ್ತತಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣ ಅಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಹರಿ 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 ಬಬ 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 ಬರಿ 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 ಸಪ್ತತಿ 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 ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸರ್ವರಿಗೂ ಸಸ್ನೇಹ ಪ್ರಣಾಮಗಳು. ವಿದ್ವಾನ್ ಮಧುರೂಪಿ ಬಾಲಸುಬ್ರಹ್ಮಣ್ಯಂ ಅಭಿನಂದನಾ ಸಮಿತಿಯ ಆಶ್ರಯದಲ್ಲಿ ನಮ್ಮ ಗುರುಗಳ ಗೌರವಾಭಿನಂದನ ಕಾರ್ಯಕ್ರಮ ಬಹಳ
ಅರ್ಥಪೂರ್ಣವಾಗಿ ವಿದ್ಯುಕ್ತವಾಗಿ ಸಂಪನ್ನಗೊಂಡಿದೆ. ಇದಕ್ಕೆ ನೀವೆಲ್ಲರೂ ಸಾಕ್ಷಿಯಾಗಿದ್ದೀರಿ. ಇದರ ಅಂಗವಾಗಿ ಈಗ ವೈಲಿನ್ ತ್ರಯ ಕಚೇರಿ ನಡೆಯಲಿದೆ. ಕಲಾವಿದರು ವಿದ್ವಾನ್ ಶ್ರೀ ಹೊಸಳ್ಳಿ ವೆಂಕಟರಾಮ್, ವಿದ್ವಾನ್ ಹೊಸಳ್ಳಿ ಸುಬ್ರಾವ್ ಹಾಗೂ ವಿದ್ವಾನ್ ಹೊಸಳ್ಳಿ ರಘುರಾಮ್ರವರು. ಕಲಾವಿದರ ಕಿರು ಪರಿಚಯವನ್ನು ಮಾಡ್ತಾ ಇದ್ದೇನೆ. ಹೊಸಳ್ಳಿ ವೆಂಕಟರಾಮ್ ರವರ ಪರಿಚಯ. ನಾಡಿನ ಪ್ರಖ್ಯಾತ ವೈಲಿನ್ ವಿದ್ವಾಂಸರಾದ ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ರವರು ದಿವಂಗತ ಪೃಥ್ವಿಕೇಶವರಾವ್ ಹಾಗೂ ಶ್ರೀಮತಿ ಸೀತಮ್ಮ ದಂಪತಿಯ ಪುತ್ರ. ಗುರುಕುಲ ಪದ್ಧತಿಯಲ್ಲಿ ವಿದ್ವಾನ್ ಲಾಲ್ಗುಡಿ ಶ್ರೀ ಜಯರಾಮನ್ ರವರಲ್ಲಿ ವೈಲಿನ್ ಕಲಿತರು. ಆಕಾಶವಾಣಿಯ ಬಿ ಗ್ರೇಡ್ ಕಲಾವಿದರಾಗಿ ದೂರದರ್ಶನ, ಉದಯ ಟಿವಿಗಳಲ್ಲಿ ಕಾರ್ಯಕ್ರಮವನ್ನು ನೀಡಿರುವುದೇ ಅಲ್ಲದೆ ಹಿರಿಕಿರಿಯ ಹೆಸರಾಂತ ಕಲಾವಿದರಿಗೆ ವೈಲಿನ್ ಸಾಥಿ ನೀಡಿದ ಹಿರಿಮೆ ಇವರದು. ದೇಶ ವಿದೇಶಗಳಲ್ಲಿ ಕಾರ್ಯಕ್ರಮ ನೀಡಿರುವ ಇವರು ಮಧುರ ಮೋಹನಂ ಧ್ವನಿ ಸುರುಳಿಯನ್ನು ಹೊರತಂದಿದ್ದಾರೆ. ಸಂಸ್ಕೃತದಲ್ಲಿ MA ಪದವೀಧರರಾಗಿರುವ ಇವರು CCRTಯ ಪ್ರಾದೇಶಿಕ ಸಮಿತಿಯ ಸದಸ್ಯರು. ನೂರಾರು ವಿದ್ಯಾರ್ಥಿಗಳಿಗೆ ತರಬೇತಿ ಮಾರ್ಗದರ್ಶನವನ್ನು ಕೂಡ ಮಾಡ್ತಾ ಇದ್ದಾರೆ. ಹೊಸಹಳ್ಳಿ ವಿದ್ವಾನ್ ಕೆ ಸುಬ್ರಾವ್ ರವರು ವೈಲಿನ್ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಸಹೋದರರಾದ ಹೊಸಹಳ್ಳಿ ಕೆ ವೆಂಕಟರಾಮ್ ರವರಲ್ಲಿ ಹಾಗೂ ನಂತರ ಗುರುಕುಲ ಪದ್ಧತಿಯಲ್ಲಿ ಶ್ರೀ ಲಾಲ್ಗುಡಿ ಜಯರಾಮನ್ ರವರ ಬಳಿ ಕಲಿತಿದ್ದಾರೆ. ಆಕಾಶವಾಣಿ ಬಿ ಗ್ರೇಡ್ ಕಲಾವಿದರಾಗಿದ್ದಾರೆ. ಉದಯ ಟಿವಿ ಹಾಗೂ ದೂರದರ್ಶನದ ಕಲಾವಿದರು ಕೂಡ ಆಗಿದ್ದಾರೆ. ಹೆಸರಾಂತ ಅನೇಕ ಸಂಗೀತ ಕಲಾವಿದರಿಗೆ ಪಿಟೀಲು ವಾದನ ಸಾಥಿಯನ್ನು ನೀಡಿದ್ದಾರೆ. ಅನೇಕ ಶಿಷ್ಯರನ್ನು ಪಿಟೀಲಿನಲ್ಲಿ ತಯಾರಿ ಮಾಡಿರುವ ಇವರು ಮಧುರ ಮೋಹನಂ ಧ್ವನಿ ಸುರುಳಿಯಲ್ಲಿ ತಮ್ಮ ಸಹೋದರರೊಂದಿಗೆ ಪಿಟೀಲು ದ್ವಂದ್ವ ವಾದನದಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ವಿದ್ವಾನ್ ಶ್ರೀ HV ರಘುರಾಮ್ ರವರು ಪ್ರಸಿದ್ಧ ವೈಲಿನ್ ವಾದಕರಾದ ತಮ್ಮ ತಂದೆಯವರಾದ ವಿದ್ವಾನ್ ಶ್ರೀ ಹೊಸಳ್ಳಿ ಕೆ ವೆಂಕಟರಾಮ್ ರವರ ಶಿಷ್ಯರು ಹಾಗೂ ತಮ್ಮ ಚಿಕ್ಕಪ್ಪನವರಾದ ಶ್ರೀ ವಿದ್ವಾನ್ ಹೊಸಹಳ್ಳಿ ಕೆ ಸುಬ್ಬರಾವ್ರವರ ಶಿಷ್ಯರಾಗಿದ್ದಾರೆ. ತದನಂತರ ಪದ್ಮಭೂಷಣ ಲಾಲ್ಗುಡಿ ಶ್ರೀ ಜಯರಾಮನ್ ರವರ ಬಳಿ ಉನ್ನತ ವೈಲಿನ್ ವಾದನದ ಶಿಕ್ಷಣವನ್ನು ಕೂಡ ಇವರು ಪಡೆದಿದ್ದಾರೆ. ತಮ್ಮ ಸಂಗೀತ ಕಚೇರಿಯನ್ನು 14 ವರ್ಷದವರಿದ್ದಾಗಲೇ ಅವರು ನೀಡಿದ್ದಾರೆ. ತಮ್ಮ BE ವ್ಯಾಸಂಗದ ನಂತರ ಚೆನ್ನೈನಲ್ಲಿ ಶ್ರೀ ಲಾಲ್ಗುಡಿ ಶ್ರೀ ಜಯರಾಮನ್ ರವರಲ್ಲಿ ವೈಲಿನ್ನ ಉನ್ನತ ಶಿಕ್ಷಣವನ್ನು ಪಡೆದರು. ದೇಶ ವಿದೇಶಗಳಲ್ಲಿ ವೈಲಿನ್ ಕಾರ್ಯಕ್ರಮವನ್ನು ನೀಡಿರುವುದೇ ಅಲ್ಲದೆ ಅನೇಕ ಪ್ರಸಿದ್ಧ ಸಂಗೀತ ದಿಗ್ಗಜರಿಗೆ ಪಿಟೀಲಿನ ಸಾಥ ನೀಡಿರುವುದು ಶ್ಲಾಘನೀಯ. 20 ವರ್ಷಗಳಿಂದ ದೇಶದ ಅನೇಕ ಪ್ರಾಂತ್ಯದ ವಿದ್ಯಾರ್ಥಿಗಳಿಗೆ ಪಿಟೀಲು ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಆನ್ಲೈನ್ ಶಿಕ್ಷಣದಲ್ಲೂ ಕೂಡ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳಿಗೂ ಕೂಡ ಅವರು ವಿದ್ಯಾಭ್ಯಾಸವನ್ನು ವೈಲಿನ್ ಶಿಕ್ಷಣವನ್ನು ನೀಡ್ತಾ ಇದ್ದಾರೆ. ಕಾಂಚಿ ಕಾಮಕೋಟಿ ಪೀಠದಿಂದ ಆಸ್ಥಾನ ವಿದ್ವಾನ್, ಚೆನ್ನೈನ ಶ್ರೀಕೃಷ್ಣ ಗಾನಸಭಾಯಿಂದ ಬೆಸ್ಟ್ ಯಂಗ್ ಅಕಂಪ್ನಿಸ್ಟ್ಸ್, ಚೆನ್ನೈನ ಮರಾಜಪುರಂ ವಿಶ್ವನಾಥ ಅಯ್ಯರ್ ಟ್ರಸ್ಟ್ನಿಂದ ಯೂತ್ ಎಕ್ಸಲೆನ್ಸ್, ಹೀಗೆ ಹಲವಾರು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಮೃದಂಗ ಪಕ್ಕವಾದ್ಯದಲ್ಲಿ ಸಹಕಾರ ನೀಡ್ತಿರುವವರು ಹಿರಿಯರಾದ ವಿದ್ವಾನ್ ಶ್ರೀ ಆನೂರು ಅನಂತಕೃಷ್ಣ ಶರ್ಮರವರು ಹಾಗೂ ವಿದ್ವಾನ್ ಸುರುಳಿ ಗಣೇಶ ಮೂರ್ತಿಯವರು. ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮ ಇವರು ಹಿರಿಯ ಹಾಗೂ ಶ್ರೇಷ್ಠ ಮೃದಂಗ ವಾದಕರು, ಜೊತೆಗೆ ಒಳ್ಳೆಯ ಹಾಡುಗಾರರು. ಇವರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರು, ಒಳ್ಳೆಯ ಸಂಗೀತ ಸಂಯೋಜಕರಾಗಿದ್ದಾರೆ. ವಿದ್ವಾನ್ ಸುರುಳಿ ಗಣೇಶ್ ಮೂರ್ತಿಯವರು ಕೂಡ ನಮ್ಮ ನಾಡಿನ ಹೆಮ್ಮೆಯ ಮೃದಂಗ ಕಲಾವಿದರು, ಕರ್ನಾಟಕ ಕಲಾಶ್ರೀ ಪುರಸ್ಕೃತರು, ನಮ್ಮ ಗುರುಗಳಿಗೆ ಅತ್ಯಂತ ಆಪ್ತರು. ನೂರಾರು ಹಿರಿಯ ಕಿರಿಯ ಕಲಾವಿದರಿಗೆ ಮೃದಂಗ ಪಕ್ಕವಾದ್ಯ ನುಡಿಸಿ ಜನ ಮನ್ನಣೆಗೆ ಪಾತ್ರರಾಗಿದ್ದಾರೆ.
ತ್ಯಾಗರಾಜ ಸಂಗೀತ ವಿದ್ಯಾಲಯದ ಸಂಚಾಲಕರು ಹಾಗೂ ಶ್ರೀಮಠ ಹರಿಹರಪುರ ಆಸ್ಥಾನ ವಿದ್ವಾಂಸರಾಗಿದ್ದಾರೆ. ಕಂಜರದಲ್ಲಿ ವಿದ್ವಾನ್ ಸುನಾದ್ ಆನೂರು, ಇವರು ತಂದೆ ಶ್ರೀ ಆನೂರು ದತ್ತಾತ್ರೇಯ ಶರ್ಮ ಹಾಗೂ ತಮ್ಮ ಚಿಕ್ಕಪ್ಪನವರಾದಂತಹ ವಿದ್ವಾನ್ ಶ್ರೀ ಆನೂರು ಅನಂತಕೃಷ್ಣ ಶರ್ಮರವರ ಬಳಿ ಅಭ್ಯಸಿಸಿದ್ದಾರೆ. ಜೊತೆಗೆ ತಮ್ಮ ಸಹೋದರರಾದಂತಹ ವಿದ್ವಾನ್ ವಿನೋದ್ ಶ್ಯಾಮ್ರವರಲ್ಲೂ ಕೂಡ ಮೃದಂಗ ವಾದನವನ್ನು ಅಭ್ಯಸಿಸಿದ್ದಾರೆ. ಕಲಾವಿದರೆಲ್ಲರಿಗೂ ಕೂಡ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವಿದ್ವಾನ್ ಮಧುರು ಬಾಲಸುಬ್ರಹ್ಮಣ್ಯಂರವರು ಶಾಲು ಹೊದಿಸಿ ಈ ಎಲ್ಲ ಕಲಾವಿದರನ್ನು ಗೌರವಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ವಿದ್ವಾನ್ ಹೊಸಹಳ್ಳಿ ವೆಂಕಟರಾಮ್, ವಿದ್ವಾನ್ ಹೊಸಹಳ್ಳಿ ಕೆ ಸುಬ್ರಾವ್ರವರು, ವಿದ್ವಾನ್ ಶ್ರೀ ಎಚ್ ವಿ ರಘುರಾಮ್ರವರು, ವಿದ್ವಾನ್ ಸುರುಳಿ ಗಣೇಶ್ ಮೂರ್ತಿಯವರು, ವಿದ್ವಾನ್ ಅನಂತಕೃಷ್ಣ ಶರ್ಮರವರು, ವಿದ್ವಾನ್ ಸುನಾದ್ ಆನೂರು. ಸಹೃದಯರೇ, ಈಗ ವೈಲಿನ್ ಲಯ ಕಚೇರಿಯನ್ನು ನಾವೆಲ್ಲರೂ ಕೂಡ ಆನಂದಿಸೋಣ. ನಿಸರಿ ನೀರ ಮಗರಿ ಸರಿ ಸರಿ ಮಗರಿ ಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ಗಪದ ಮಾಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಮಧುರ ಮಿಲನ ಸಕಲ ಗುರು ನಮನ ನಮನ ಮಧುರ ಮಿಲನ ಸಕಲ ಗುರು ಸಂಸ್ಮರಣ ಸಮಯಾಭಿನಂದನ ಅಭಿವಂದನ ಗುರು ಸ್ಮರಣಾಭಿನಂದನ ಅಭಿವಂದನ 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 ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯಾನ ಮಗರಿ ಸರಿ ದಬ ನಿರಬ ಮಗರಿ ಸರಿ 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 ಹರಿ 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 ಮಮ 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 ಹರಿ 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 ಸಪ್ತತಿ ಸಪ್ತತಿ ಸಪ್ತತಿ
ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ಗಾನ ಮಧುರ ಮಾಧುರ್ಯ ರಾಗಯಾನ ಸಪ್ತತಿ ಸಪ್ತತಿ ರಾಗಯ ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಮಿತ್ರರಾದಂತಹ ನಮ್ಮ ಮಧುರ್ ಬಾಲಸುಬ್ರಹ್ಮಣ್ಯ ಅವರ ಈ ಒಂದು 70ನೇ ವರ್ಷದ ಸನ್ಮಾನ ಸಮಾರಂಭದಲ್ಲಿ ನಮಗೆ ಒಂದು ಭಾಗವಹಿಸೋದಕ್ಕೆ ಅವಕಾಶ ಸಿಕ್ಕಿರೋದು ನಮಗೆ ನಿಜವಾಗಿಯೂ ತುಂಬ ಶ್ಲಾಘನೀಯ. ನಮ್ಮ ಎಲ್ಲ ಕಲಾವಿದರ ಪರವಾಗಿ ಅವರಿಗೆ ತುಂಬ ಹೃದಯದ ಜೀವನ ನಡೆಸಲಿ ಅಂತ ನಾವೆಲ್ಲ ಹಾರೈಸ್ತಾ ಇದ್ದೀವಿ. ಮೊದಲಿಗೆ ನಾಟ್ಯ ರಾಗದಲ್ಲಿ ಮಹಾಗಣಪತಿ ಆದಿತಾಳ. ಅದಕ್ಕೆ ಮೊದಲು ನಮ್ಮ ಗುರುಗಳಾದಂತಹ ಲಾಲ್ಗುಡಿ ಜಯರಾಮನ್ ಅವರ ರಚನೆಯಾದಂತಹ ತುಂಬ ಪ್ರಸಿದ್ಧಿ ಪಡೆದಂತಹ ವರ್ಣ ಚಾರುಕೇಶಿ ಆದಿತಾಳ.
ತ್ಯಾಗರಾಜರ ಕೀರ್ತನೆ ಗಾನಮೂರ್ತಿ ರಾಗ ಗಾನಮೂರ್ತಿ ಆದಿತಾಳ.
ಸೊಗಸುಗ ಮೃದಂಗ ತಾಳಮು, ರಾಗ ಶ್ರೀರಂಜನಿ, ರೂಪಕ ತಾಳ. ಇದರಲ್ಲಿ ವಿಶೇಷ ಏನಂದರೆ ನಾವು 3 ಜನ ಪಕ್ವಾಜರು 3 ಜನ ಇರೋದ್ರಿಂದ ಸೊಗಸುಗ ಮೃದಂಗ ತಾಳಮು ಈ ಥರ ಈ ಜಾಗಕ್ಕೆ ಸ್ವರಗಳನ್ನು ವಿನ್ಯಾಸ ಮಾಡ್ತಾಯಿದ್ವಿ.
ಕೊನೆಯದಾಗಿ ಧನಶ್ರೀ ತಿಲ್ಲಾನದೊಂದಿಗೆ ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಈ ಒಂದು ಕ್ಲಿಷ್ಟವಾದ ಸಂದರ್ಭದಲ್ಲೂ ತಾವುಗಳೆಲ್ಲ ಬಂದು ನಮ್ಮ ಮೇಲೆ ಅಭಿಮಾನ ಬಿಟ್ಟು ಈ ಕಾರ್ಯಕ್ರಮವನ್ನು ಕೇಳೋದಕ್ಕೋಸ್ಕರ ಬಂದಿದ್ದೀರಿ. ನಿಮಗೆಲ್ಲರಿಗೂ ನಮ್ಮ ಕಲಾವಿದರ ತಂಡದ ಪರವಾಗಿ ಹಾರ್ದಿಕವಾದಂತಹ ಧನ್ಯವಾದ ಸಮರ್ಪಿಸ್ತಾ ಇದ್ದೀವಿ.
ಸಹೃದಯರೇ, ಶ್ರೀಕೃಷ್ಣ ಮುಖ್ಯ ಪ್ರಾಣನ ಸನ್ನಿಧಿಯಲ್ಲಿ ಇಷ್ಟೊತ್ತು ನಾವೆಲ್ಲರೂ ಕೂಡ ನಾದ ಮಾಧುರ್ಯದಲ್ಲಿ ಲೀನರಾಗಿದ್ದೇವೆ. ಮಧುರ ಮಾಧುರ್ಯ ಮಧುರ ಸಪ್ತತಿ ಅಭಿನಂದನಾ ಕಾರ್ಯಕ್ರಮದ ಅಂಗವಾಗಿ ನಡೆದಂತಹ ಇಂದಿನ ಈ ಸಂಗೀತ ಕಾರ್ಯಕ್ರಮ ತುಂಬ ವೈಶಿಷ್ಟ್ಯಪೂರ್ಣ ಹಾಗೆ ಔಚಿತ್ಯಪೂರ್ಣವೂ ಕೂಡ. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತಿನ ವೇದಿಕೆಯಲ್ಲಿರುವಂಥ ಎಲ್ಲ ಕಲಾವಿದರು ನಮ್ಮ ಗುರುಗಳಾದಂತಹ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗೆ ಅತ್ಯಂತ ಆಪ್ತರು ಮತ್ತು ಅಭಿಮಾನಿಗಳು. ಎಲ್ಲ ಕಲಾವಿದರು ಬಹಳ ಸಂಪೂರ್ಣ ಮನಸ್ಸಿನಿಂದ, ಪ್ರೀತಿಯಿಂದ, ಅಭಿಮಾನದಿಂದ ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಟ್ಟಿದ್ದಾರೆ. ಇಂದಿನ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ತಿಲಕಪ್ರಾಯವಾಗಿ ಈ ಒಂದು ವಾಯುಲಿನ್ ತ್ರಯ ಕಚೇರಿ ಸಂಪನ್ನಗೊಂಡಿದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅತಿಶಯೋಕ್ತಿಯಾಗಲಾರದು. ಬಹಳ ಅವಿಸ್ಮರಣೀಯವಾದಂತಹ ಕಾರ್ಯಕ್ರಮ. ಅತ್ಯಂತ ಮನೋಜ್ಞವಾಗಿ, ವಿದ್ವತ್ಪೂರ್ಣವಾಗಿ ಈ ಒಂದು ಕಚೇರಿಯನ್ನು ನಡೆಸಿಕೊಟ್ಟಂತಹ ವಿದ್ವಾನ್ ಹೊಸಳ್ಳಿ ವೆಂಕಟರಾಮ್ ಇವರಿಗೆ, ಹಾಗೆ ವಿದ್ವಾನ್ ಹೊಸಳ್ಳಿ ಸುಬ್ರಾವ್ ಇವರಿಗೆ, ಹಾಗೆ ವಿದ್ವಾನ್ ಹೊಸಳ್ಳಿ ರಘುರಾಮ್ ಇವರಿಗೆ ನಮ್ಮ ಸಮಿತಿಯ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಸೊಗಸೊಗ ಮೃದಂಗ ತಾಳಮು ಅಷ್ಟೇ ಸಮರ್ಥವಾಗಿ ಹೃದಯಂಗಮವಾಗಿ ಮೃದಂಗ ಸಹಕಾರವನ್ನು ನೀಡಿದ್ದಾರೆ ವಿದ್ವಾನ್ ಆನೂರು ಅನಂತ ಕೃಷ್ಣ ಶರ್ಮಾ ಇವರು. ಅವರು ನಮ್ಮೆಲ್ಲ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಬಹಳ ದೂರದಿಂದ ಬೆಂಗಳೂರಿನಿಂದ ಬಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ನಿಜವಾಗಿಯೂ ಅವರ ಉಪಸ್ಥಿತಿಯಿಂದಾಗಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ತೂಕ, ಮತ್ತಷ್ಟು ಮೆರುಗು ಹೆಚ್ಚಾಗಿದೆ ಅಂಥೇಳಿ ಖಂಡಿತ ನಾವು ಭಾವಿಸ್ತೇವೆ. ಸರ್, ನಿಮಗೆ ಮಧುರ ಮಾಧುರ್ಯ ಸಮಿತಿಯ ಪರವಾಗಿ ಹಾಗೆ ಎಲ್ಲ ಸಂಗೀತಾಸಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮೃದಂಗ ಕಲಾವಿದರು ಶ್ರೀಯುತ ಸುರಳಿ ಗಣೇಶ್ ಮೂರ್ತಿಯವರು, ನಮ್ಮ ಮಧುರ್ ಸಾರ್ ಅವರಿಗೆ ಅತ್ಯಂತ ಆಪ್ತರು, ಗಳಸ್ಯ ಕಂಠಸ್ಯ ಅಂತ ಹೇಳಬಹುದು. ಅವರು ಅಭಿನಂದನಾ ಗ್ರಂಥದಲ್ಲಿ ಉಲ್ಲೇಖ ಮಾಡಿದ್ದಾರೆ, ಶ್ರೀದೇವರು ನನಗೆ ಮುಂದಿನ ಜನ್ಮದಲ್ಲಿ ಮಧುರ್ ಬಾಲಸುಬ್ರಹ್ಮಣ್ಯಂ ಅವರೊಂದಿಗೆ ಬದುಕುವಂಥ ಒಂದು ಅವಕಾಶ ದೇವರು ಕರುಣಿಸಲಿ ಅಂತ ಹೇಳಿ. ಈ ದಿವಸ ಬಹಳ ಮನೋಜ್ಞವಾಗಿ ಈ ಒಂದು ಮೃದಂಗ ಸಹಕಾರವನ್ನು ನೀಡಿ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರುಗನ್ನು ಹೆಚ್ಚಿಸಿದ್ದಾರೆ. ನಾಡಿನಾದ್ಯಂತ ನೂರಾರು ವೇದಿಕೆಗಳಲ್ಲಿ ನಮ್ಮ ಗುರುಗಳೊಂದಿಗೆ ಸಂಗೀತ ಕಚೇರಿಯಲ್ಲಿ ಅವರು ಮೃದಂಗ ಸಹಕಾರವನ್ನು ನೀಡಿದ್ದಾರೆ. ಶ್ರೀಯುತರಿಗೆ ಸಮಿತಿಯ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಇನ್ನೋರ್ವರು ಹೆಸರೇ ಸುನಾದ, ತನ್ನ ಕೈಚಳಕದಿಂದ ಕಂಜಿರದ ಮೂಲಕ ಸುನಾದವನ್ನು ಹೊರಹೊಮ್ಮಿಸಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಭಾಗಿಗಳಾಗಿದ್ದಾರೆ. ಅವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳು. ಕುಮಾರ ಧೀಮಂತ್ ಕೂಡ ವೇದಿಕೆಯಲ್ಲಿದ್ದಾರೆ, ತಾಳದಲ್ಲಿ ಸಹಕರಿಸಿದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಈಗ ವೇದಿಕೆಯಲ್ಲಿರುವಂತಹ ಎಲ್ಲ ಕಲಾವಿದರಿಗೆ ನಮ್ಮ ಸಮಿತಿಯ ಕಾರ್ಯಾಧ್ಯಕ್ಷರಾದಂತಹ ಶ್ರೀಯುತ ರಾಘವೇಂದ್ರಾಚಾರ್ಯ ಅವರು ಒಂದು ಹೊತ್ತಗೆಯ ರೂಪದಲ್ಲಿ, ಪುಸ್ತಕದ ರೂಪದಲ್ಲಿ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ಕೇಳ್ತಾ ಇದ್ದೇನೆ. ಮೊದಲಿಗೆ ಹೊಸಳ್ಳಿ ವೆಂಕಟರಾಮ ಇವರಿಗೆ, ಹಾಗೆ ವಿದ್ವಾನ್ ಆನೂರು ಅನಂತ ಕೃಷ್ಣ ಶರ್ಮಾ ಇವರಿಗೆ, ಸರ್ ಹಿರಿಯರು,
ಗಣೇಶ್ ಮೂರ್ತಿ ಅವರಿಗೆ, ವಿದ್ವಾನ್ ಹೊಸಳ್ಳಿ ಸುಬ್ಬರಾವ್ ಅವರಿಗೆ, ಶ್ರೀಯುತ ರಘುರಾಮ್ ಅವರಿಗೆ, ವಿದ್ವಾನ್ ಆನೂರು ಅನಂತಕೃಷ್ಣ ಶರ್ಮಾ ಅವರು, ಶ್ರೀಯುತರು ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ. ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸುನಾದ ಖಂಜಿರದಲ್ಲಿ ಸಹಕಾರ ನೀಡಿದ್ದಾರೆ, ಅವರಿಗೆ ಕೂಡ ಅಭಿನಂದನೆಗಳು. ಧೀಮಂತ್ ಇವರಿಗೆ, ಇಷ್ಟು ಹೊತ್ತು ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಉಪಸ್ಥಿತರಿದ್ದು ಈ ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಟ್ಟಂತಹ ನಿಮಗೆಲ್ಲರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ತುಂಬ ಹೃದಯದ ಗೌರವಪೂರ್ವಕ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಮತ್ತೊಮ್ಮೆ ಎಲ್ಲ ಕಲಾವಿದರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ವಿನಮಿಸ್ತಾ ಇದ್ದೇನೆ. ಶುಭರಾತ್ರಿ. ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ನಿಸರಿ ನೀದ ಮಗರಿ ಸರಿ ಸರಿ ಮಗರಿ ಮಗರಿ ನಿದ ಮಗರಿ ನಿಸರಿ ಮಗರಿ ಸರಿ ಸರಿ ಪರಿ ಸರಿ ದ ಪದ ಮಾಪದ ನಿಸರಿ ಮಗರಿ ಸರಿ ಸರಿ ಮಧುರ ಮಾಧುರ್ಯ